ಬ್ರಹ್ಮಕುಮಾರಿ ಸಂಸ್ಥೆ ಬೆಂಗಳೂರು ಶಾಖೆಯ ವತಿಯಿಂದ ಹೆಣ್ಣು ಮಗುವಿನ ಸಬಲೀಕರಣದ ಆಶ್ರಯದಲ್ಲಿ ಸುಸಂಸ್ಕಾರಗಳ ಪರಂಪರೆ ನಮ್ಮ ಭಾರತದ ಪುತ್ರಿಯರು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿಲ್ಲಿಯ ಓಂ ಶಾಂತಿ ಪ್ರಾರ್ಥನಾ ಕೇಂದ್ರದ ನಿರ್ದೇಶಕಿ ಬ್ರಹ್ಮಕುಮಾರಿ ಆಶಾದೀದಿ, ಮೌಂಟ್ ಆಬು ಕೇಂದ್ರದ ಬ್ರಹ್ಮಕುಮಾರಿ ರಾಜುಬಾಯಿ, ಬ್ರಹ್ಮಕುಮಾರಿ ಲೀಲಾ ಬೆಹಂಜಿ, ಬ್ರಹ್ಮಕುಮಾರಿ ಗೀತಾ ಬೆಹಂಚಿ, ಬೆಂಗಳೂರಿನ ಬೇಲಿಮಠದ ಶ್ರೀ ಶಿವದುರ್ಗ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಮಿಸಸ್ ಇಂಡಿಯಾದ ಬಿರುದಾಂಕಿತೆ ತೃಪ್ತಿ ಅರವಿಂದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತೃಪ್ತಿ ಅರವಿಂದ್ ಅವರು, ಹೆಣ್ಣು ಮಕ್ಕಳಿಗೆ ಸಮಾಜ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿದರೆ ಹೆಣ್ಣು ಮಕ್ಕಳು ಅನನ್ಯ ಸಾಧನೆಯ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಧಿಸಿ ತೋರಿಸುತ್ತಾರೆ ಎಂದು ಹೇಳಿದರು. ಎಕ್ಸ್ಟರ್ನಲ್ ಬ್ಯೂಟಿಗಿಂತ ನಮ್ಮ ವಿಮೆನ್ಗೆ ನಮ್ಮ ಇನ್ನರ್ ಬ್ಯೂಟಿಗೆ ತುಂಬ ಇಂಪಾರ್ಟೆಂಟ್. ಸೊ ಏನಂದರೆ ನಮ್ಮ ಕಾನ್ಫಿಡೆನ್ಸು, ನಮ್ಮದು ಅಟ್ಮೋಸ್ಟ್ what you call that education, confidence, that I am the best, I am worthy.